ಎವ್ರಿವನ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ನನ್ನ ಕೈಲಿ ಫ್ರೆಶ್ ಬಂಗುಡೆ ಇಟ್ಕೊಂಡಿದ್ದೇನೆ. ಇವತ್ತು ಸಾರು ಮಾಡಲಿಕ್ಕುಂಟು. ಹಾಗೆಯೇ ಇವತ್ತಿನ ವಿಡಿಯೋದಲ್ಲಿ ಬಂಗುಡೆ ಸಾರನ್ನು ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಬಂಗುಡೆ ಸಾರು ಮಾಡಲಿಕ್ಕೆ ನಾನು ಇಷ್ಟು ಇಂಗ್ರೀಡಿಯೆಂಟ್ಸನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಇದರಲ್ಲಿ ಫಸ್ಟು ತೆಂಗಿನಕಾಯಿ ತುರಿದಿಟ್ಕೊಳ್ಬೇಕು. ಹಾಗೆ ಕೆಂಪು ಮೆಣಸು, ಕೊತ್ತಂಬರಿ, ಜೀರಿಗೆ, ಸಾಸಿವೆ, ಮೆಂತೆ ಮತ್ತು ಓಮ, ಟರ್ಮರಿಕ್, ಒಂದು ಆನಿಯನ್ ಮತ್ತು ಪೆಪ್ಪರ್ ಮತ್ತು ಗಾರ್ಲಿಕ್. ಇದಿಷ್ಟನ್ನು ಹುರಿದಿಟ್ಕೊಂಡು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ತೇನೆ. ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೇನೆ. ಈಗ ಬಂಗುಡೆ ಕಟ್ ಮಾಡಲಿಕ್ಕೆ ಕೂತಿದ್ದೇನೆ. ಇಷ್ಟು ಬಂಗುಡೆ ಕಟ್ ಮಾಡಲಿಕ್ಕೆ ಉಂಟು. ಇವಾಗ ನೋಡಿ, ಫ್ರೆಶ್ ಆಗಿ ಹೇಗೆ ಬಂಗುಡೆ ಕಟ್ ಮಾಡಿ ಇಟ್ಟಿದ್ದೇನೆ ಸಾರಿಗೆ. ಬೆಂಬುಳಿ ಮರದ ಹತ್ರ ಬಂದಿದ್ದೇನೆ. ಇದನ್ನು ಕಟ್ ಮಾಡಿ ಸಾರಿಗೆ ಹಾಕಿದರೆ ತುಂಬ ಟೇಸ್ಟ್ ಬರ್ತದೆ ಮತ್ತು ಫ್ಲೇವರ್ ಕೂಡ ತುಂಬ ಚೆಂದ ಇರ್ತದೆ. ನೋಡಿ, ನಾನು ಬೆಳೆದದ್ದು ಮಾತ್ರ ಕೊಯ್ತಾ ಇದ್ದೇನೆ. ಕಟ್ ಮಾಡ್ತಾಯಿದ್ದೆ, ರೌಂಡ್ ಆಗಿ ಕಟ್ ಮಾಡ್ತಾ ಇದ್ದೇನೆ. ಮೀನು ಪದಾರ್ಥ ಮಾಡಲಿಕ್ಕೆ ಮಣ್ಣಿನ ಪಾತ್ರೆ ತುಂಬ ಟೇಸ್ಟ್ ಆಗ್ತದೆ. ಇದಕ್ಕೀಗ ಮಸಾಲೆ ಹಾಕ್ತಾ ಇದ್ದೇನೆ. ಹಾಗೆಯೇ ಹಸಿ ಮಸಾಲೆಗೆ ನಾನೀಗ ಬೆಂಬುಳಿ ಕಟ್ ಮಾಡ್ಕೊಂಡು ಬಂದಿದ್ದು ಹಾಕ್ತಾ ಇದ್ದೇನೆ. ಶುಂಠಿ ಕಟ್ ಮಾಡಿದ್ದು, ಹಸಿಮೆಣಸು, ಮೀನು ಹಾಕೋಣ. ರಸ ಕುದೀತಲ್ಲ, ರಸ ಕುದಿದ ಮೇಲೆ ಮೀನು ಹಾಕಿದರೆ ಮೀನು ಕರಗುದಿಲ್ಲಲ್ಲ? ಇಲ್ಲ, ಸರಿ. ರಸ ಕುದಿದ ಮೇಲೆ ಮೀನು ಹಾಕಿ ಸರಿ ಒಂದ್ಸಲ ಕುದಿದ ಮೇಲೆ ಬಂದ್ ಮಾಡೋದು. ಶೇಕ್ ಮಾಡಲಿಕ್ಕಿಲ್ವ ಪಾತ್ರ? ಮೀನು ಸಾರು ಕುದ್ದಿದೆ. ಈಗ ಗಮ್ ಅಂತ ಹೊಡಿತಾ ಉಂಟು.